ಹಲೋ ನಮಸ್ಕಾರ, ಹೇಗಿದ್ರು? ಇವತ್ತೊಂದು ತುಂಬಾ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಇದೊಂದು ಸಿಂಪಲ್ ಆಗಿರುವಂತಹ ಕಷಾಯದ ರೆಸಿಪಿ. ನಾರ್ಮಲ್ ಆಗಿ ತಿನ್ನೋ ರೆಸಿಪಿಗಿಂತ ಬಿಟ್ಟು ಒಂದು ಹೆಲ್ದಿ ಆಗಿರೋ ಹೋಮ್ ರೆಮಿಡಿ ರೆಸಿಪಿನ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಾರ್ಮಲ್ ಆಗಿ ನಮ್ಮ ಹಳ್ಳಿಗಳಲ್ಲಿ ಅಂದರೆ ಮಂಗಳೂರಿನಲ್ಲಿ ಬಾಡಿ ಹೀಟ್ ಆದರೆ ಅಥವಾ ಉರಿ ಮೂತ್ರ ಇದ್ದರೆ, ಬ್ಯಾಕ್ ಪೇನ್ ಇದ್ದರೆ ಒಂದು ಸಿಂಪಲ್ ಕಷಾಯ ಮಾಡ್ತಾರೆ. ಒಂದು ಸಸ್ಯದ ಬೇರಿನಿಂದ ಒಂದು ಕಷಾಯ ಮಾಡ್ತಾರೆ. ತುಂಬಾ ಹೆಲ್ದಿ ಆಗಿರುವಂಥದ್ದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ತುಂಬಾ ಸಿಂಪಲಾಗಿ ಮಾಡುವಂತಹ ಸಿಂಪಲ್ ಕಷಾಯ ಇದು. ಮಂಗಳೂರು ಕಡೆ ಅಥವಾ ಈ ಕರಾವಳಿ ಕಡೆ ಏನದು ಕೈರೋಲ್ ಹುಳಿ, ಕನ್ನಡದಲ್ಲಿ ಕೈರೋಲ್ ಹುಳಿ ಅಂತಾರೆ, ತುಳುವಿನಲ್ಲಿ ಆದರೆ ಕಾಯಿರು ಹುಳಿ ಅಂತಾರೆ. ಈ ಸಸ್ಯದ ಬೇರಿಂದ ಮಾಡುವಂತಹ ಸಿಂಪಲ್ ಕಷಾಯ ಇದು. ನಿಮಗೆ ಸಿಟಿಯಲ್ಲಂತೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಊರ ಕಡೆ ಆದರೆ ಪೊದೆಗಳಲ್ಲಿ ಅಥವಾ ಗುಡ್ಡದಲ್ಲಿ ಆರಾಮ್ಸೆ ಈ ಸಸ್ಯ ಬೆಳ್ಕೊಂಡಿರುತ್ತೆ. ಇದರ ಬೇರನ್ನು ತೆಗೆದುಬಿಟ್ಟು ಅದನ್ನ ಚೆನ್ನಾಗಿ ಅದರ ಸಿಪ್ಪೆ ಸ್ವಲ್ಪ ಸುಳಿದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಜಜ್ಜಿಬಿಟ್ಟು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸಿಂಪಲಾಗಿ ಮಾಡುವಂತಹ ಈ ಕಷಾಯ ಇದೆಯಲ್ಲ, ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ, ಬೆನ್ನು ನೋವಿದ್ರೆ ನಮಗೆ ಜಮಾನದಿಂದ ಇರುವಂತಹ ಬೆನ್ನು ನೋವು ಇರ್ಬೋದು, ಅಥವಾ ಉರಿ ಮೂತ್ರ, ಎಸ್ಪೆಷಲಿ ಉರಿ ಮೂತ್ರಕ್ಕೆ ತುಂಬಾ ಚೆನ್ನಾಗುತ್ತೆ. ಜಸ್ಟ್ ಒಂದು 2 ಸರಿ ನಾವು ಕುಡಿದ್ರೆ, ಇಲ್ಲ ದಿನದಲ್ಲಿ 2 ಸರಿ ಕುಡಿದ್ರೆ ಕಂಪ್ಲೀಟಾಗಿ ಉರಿ ಮೂತ್ರ ಸ್ಟಾಪ್ ಆಗಿ ಹೋಗುತ್ತೆ. ಹಾಗೆ ಬೆನ್ನು ನೋವು ಕೂಡ ಅಷ್ಟೇ, ಎಷ್ಟು ವರ್ಷದಿಂದ ಇದ್ದ ಬೆನ್ನು ನೋವು ಕೂಡ ಸ್ಟಾಪ್ ಆಗಿ ಹೋಗುತ್ತೆ. ಮತ್ತು ಬಾಡಿನ ತಂಪು ಮಾಡಲಿಕ್ಕೆ ತುಂಬಾ ಅದ್ಭುತವಾಗಿರುವಂತಹ ಒಂದು ಹೋಮ್ ರೆಮಿಡಿ, ಸಿಂಪಲ್ ಹೋಮ್ ರೆಮಿಡಿ ಇರೋದು. ಪಕ್ಕಾ ಹಳ್ಳಿ ಮದ್ದು, ಪಕ್ಕಾ ನ್ಯಾಚುರಲ್ ಆಗಿರುವಂಥದ್ದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರುವಂಥದ್ದು. ಬಟ್ ಏನು ಅಂತಂದರೆ, ಸಿಟಿಲಿ ಖಂಡಿತವಾಗ್ಲೂ ಇದನ್ನ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ಊರ ಕಡೆನೂ ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಬೇಕು ಅಂತಂದರೆ, ನಿಮಗೆ ಗೊತ್ತಿರೋರ ಹತ್ರ ಒಂದ್ಸರಿ ಆ ಬೇರನ್ನು ಅಥವಾ ಗಿಡನ ತೆಗೆದು ತೋರಿಸಿ ಅದಾದ ನಂತರ ನೀವು ಮಾಡ್ಕೊಳ್ಳಿ. ನಾನು ನನ್ನ ವಿಡಿಯೋದಲ್ಲಿ ಆ ಗಿಡ ಹೇಗಿರುತ್ತೆ ಅಂತಲೂ ಕೂಡ ನಾನು ಇವತ್ತು ವಿವರಿಸ್ತಾ ಇದ್ದೀನಿ. ಅದೇ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ಥರ ಅದರ ಬೇರು ಹೇಗಿರುತ್ತೆ ಅಂತಲೂ ನಾನು ಹೇಳ್ತೀನಿ. ಬಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ತಿಳಿದವರ ಹತ್ರ ಇದೇ ಗಿಡನ ಹೌದಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅನಂತರ ಈ ರೆಸಿಪಿನ ಟ್ರೈ ಮಾಡಿ. ಯಾಕಂತಂದರೆ ಯಾವತ್ತೂ ಅಷ್ಟೇ ನಾವೇನಾದರೂ ಹೋಮ್ ರೆಮಿಡಿ ಏನಾದರೂ ಮಾಡಬೇಕಿದ್ರೆ ತಿಳಿದವರ ಹತ್ರ ಅದನ್ನ ಕನ್ಫರ್ಮ್ ಮಾಡಿಕೊಂಡೇ ಮಾಡಿದ್ರೇ ಒಳ್ಳೆಯದು. ಅದರಿಂದ ಆ ಪ್ರಿಕಾಷನ್ ಒಂದು ನೀವು ತಗೊಂಡು ಅದಾದ ನಂತರ ಈ ಕಷಾಯ ಮಾಡಿ ಕುಡೀರಿ, ಯಾವುದೇ ಪ್ರಾಬ್ಲಮ್ ಇರಲ್ಲ. ನನ್ನ ಇವತ್ತಿನ ಈ ವಿಡಿಯೋನ ಕಡೆ ತನಕ ನೋಡಿ. ನೀವು ಒಂದ್ಸರಿ ಬೇಕಾದರೆ ನೀವು ಹಳ್ಳಿಯಲ್ಲಿರೋರಾದರೆ ಈ ರೆಸಿಪಿನ ಟ್ರೈ ಮಾಡಿ, ಕನ್ಫರ್ಮ್ ಮಾಡಿಕೊಂಡು ತಿಳ್ಕೊಂಡು ಟ್ರೈ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಬನ್ನಿ ಹಾಗಾದರೆ ಈ ಸಿಂಪಲ್ ಹಳ್ಳಿಯ ಕಷಾಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದೇ ನೋಡಿ ಆ ಗಿಡ ನಾನು ಹೇಳಿರೋದು. ಇದನ್ನ ಕನ್ನಡದಲ್ಲಿ ಕೈರೋಲ್ ಹುಳಿ ಅಥವಾ ತುಳುವಿನಲ್ಲಿ ಕಾಯಿರ್ ಪುಳಿ, ಕೈರೋಲ್ ಪುಳಿ ಅಂತ ಹೇಳ್ತಾರೆ. ಇದರ ಎಲೆ ನೋಡಿ, ಈ ಸಸ್ಯ ಊರ ಕಡೆ ಗುಡ್ಡದಲ್ಲಿ ಅಥವಾ ಬೇಲಿ ಬದಿ ಪೊದೆಗಳಲ್ಲಿ ತುಂಬಾ ಬೆಳ್ಕೊಂಡಿರುತ್ತೆ. ಇದರ ಎಲೆ ಈ ಥರ ಇರುತ್ತೆ, ಅದು ಸ್ವಲ್ಪ ಮುಳ್ಳು ಥರ ಇರುತ್ತೆ. ಅದರ ಎಲೆ ಶೇಪ್ ಈ ಥರ ಇರುತ್ತೆ. ಚಿಕ್ಕ ಚಿಕ್ಕ ಗಿಡ ಇರುತ್ತೆ, ಸ್ವಲ್ಪ ದೊಡ್ಡದು ಇದು ಆಗುತ್ತೆ. ಇನ್ನು ಏನು ಮಾಡಬೇಕು, ನಾವು ಬೇರಿಂದ ಕೀಳಬೇಕು. ಆ್ಯಕ್ಚುಲಿ ಕಷಾಯ ಮಾಡೋದು ಇದರ ಬೇರಿಂದನೇ, ಬೇರಿಂದ ಈ ಥರ ಕೀಳಬೇಕು. ಇದು ತುಂಬ ಎಳೆತು ಗಿಡ, ಇದು ಸ್ವಲ್ಪ ದೊಡ್ಡದಾದರೆ ಇನ್ನೂ ದಪ್ಪ ಬರುತ್ತೆ ಇದರ ಬೇರು. ಅದಾದ ನಂತರ ಆ ಬೇರಿನ ಸ್ವಲ್ಪ ಅದರದ್ದು ಸಿಪ್ಪೆ, ತುಂಬ ಅಲ್ಲ ಸ್ವಲ್ಪ, ಅಂದರೆ ಮಣ್ಣೆಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಅದನ್ನು ಸ್ವಲ್ಪ ಲೋಳೆ ಟೈಪ್ ಇರುತ್ತೆ ನೋಡಿ, ಸಿಪ್ಪೆ ತೆಗೆದಾಗ ಬೇರು ಸ್ವಲ್ಪ ಲೋಳೆ ಟೈಪ್ ಇರುತ್ತೆ. ನಿಮಗೆ ಅಂದಾಜು ಮಾಡ್ಬೋದು, ಬಟ್ ಯಾರಾದರೂ ಗೊತ್ತಿರೋರ ಹತ್ರ ತೆಗೆಸ್ಬೇಕು. ಇದನ್ನ ಹಾಗೆ ಹಸಿಯಾಗಿ ಬೇರು ಜಜ್ಜಿಬಿಟ್ಟು ಹಾಗೆ ಕಷಾಯನೂ ಮಾಡ್ಬೋದು. ಇಲ್ಲ, ಈ ಬೇರನ್ನು ಡ್ರೈ ಮಾಡಿಬಿಟ್ಟು ನಾನು ಇದನ್ನ ತಂದುಬಿಟ್ಟು ಡ್ರೈ ಮಾಡಿದ್ದೇನೆ. ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಬಂದಿದ್ದೇನೆ, ಬ್ಯಾಂಗ್ಳೂರಲ್ಲಿ ಇದನ್ನ ಸ್ವಲ್ಪ ಡ್ರೈ ಮಾಡಿಸಿ ನಾನು ಕಷಾಯ ಮಾಡ್ತಾಯಿದ್ದೇನೆ. ನೀವು ಹಸಿನೂ ಹಾಗೆ ತೆಗೆದು ಹಸಿ ಬೇರನ್ನು ಜಜ್ಜಿಬಿಟ್ಟು ಬೇಕಾದರೂ ಕಷಾಯ ಮಾಡ್ಬೋದು. ಡ್ರೈ ಆಗಿರುವಂತಹ ಬೇರನ್ನು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಈ ಬೇರನ್ನು ಸ್ವಲ್ಪ ಜಜ್ಜಿಬಿಟ್ಟು, ತುಂಬ ಅಲ್ಲ, ತುಂಬ ಪುಡಿ ಏನೂ ಮಾಡೋದು ಬೇಡ, ಈ ಥರ ಸ್ವಲ್ಪ ಜಜ್ಜಿಟ್ಕೊಳ್ಳಿ. ನೀವೊಂದು 2-3 ಲೋಟ ಕಷಾಯ ಮಾಡಬೇಕಿದ್ರೆ ಈ ಥರದೊಂದು 4-5, ಇಷ್ಟು ಚಿಕ್ಕದು 4-5 ಬೇರನ್ನು ತಗೋಬೋದು. ನೋಡಿ, ಇದನ್ನ ಈ ಥರ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಇದನ್ನ
ಇವಾಗ ಇದಕ್ಕೆ ಬೇರೇನು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ ಬೀಜನ ಹಾಕೋಬೋದು. ಕೊತ್ತಂಬರಿ ಪುಡಿ ಅಲ್ಲ, ಕೊತ್ತಂಬರಿ ಬೀಜನ ಸ್ವಲ್ಪ ಜಜ್ಜಬೇಕು. ತುಂಬ ಪುಡಿ ಮಾಡೋ ಏನೋ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲಿರೋ ಕೊತ್ತಂಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದಿದ್ರೆ, ಅಂಗಡಿದಲ್ಲ ನೀವೇ ಪುಡಿ ಮಾಡಿ ಇಟ್ಕೊಂಡಿದ್ರೆ ಕೊತ್ತಂಬರಿ ಪುಡಿನ ಬೇಕಾದರೂ ಹಾಕ್ಬೋದು. ಇಷ್ಟು ಜಜ್ಜಿದ್ರೆ ಸಾಕು. ಒಂದು ಸ್ಪೂನ್ 2 ಸ್ಪೂನಷ್ಟು ಕೊತ್ತಂಬರಿ ಬೀಜನ ಜಜ್ಜಿಬಿಟ್ಟು ಹಾಕೋಬೋದು. ಇವಾಗ ಬೇರನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಕಷಾಯ ಮಾಡೋ ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ನಾವು ಜಜ್ಜಿರುವಂತಹ ಕೊತ್ತಂಬರಿನ ಹಾಕಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು. ನಾನು ಒಂದು 3 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 3-3.5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೀವು ಒಂದ್ಸರಿ ಕುಡಿಯುವಾಗ 1/4 ಗ್ಲಾಸಷ್ಟು ಆರಾಮ್ಸೆ ಕುಡಿಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ನಾವಿದನ್ನ ಕುದಿಲಿಕ್ಕಿಡೋಣ. ನಾವು ಉರಿಯನ್ನು ಹೈ ಫ್ಲೇಮಲ್ಲಿಟ್ಟು ಕುದಿಸ್ಬೋದು. ಕಷಾಯ ಅಂತಂದರೆ ಚೆನ್ನಾಗಿ ಕುದಿಯಬೇಕು. ಹೈ ಫ್ಲೇಮಲ್ಲಿ ಮಿನಿಮಮ್ ಒಂದು 10 ನಿಮಿಷ ಆದರೂ ಇದು ಕುದಿಬೇಕು. ಇದಕ್ಕೆ ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ ಹಾಕೋ ನೆಸೆಸಿಟಿನೂ ಇರಲ್ಲ. ಚೆನ್ನಾಗಿ ಅದರ ಜಜ್ಜಿರೋ ಬೇರಿನ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ನಿಮಗೆ ಗೊತ್ತಾಗುತ್ತೆ ಕುದೀತಾ ಅದರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂಥರ ಬ್ರೌನ್ ಕಲರ್ ಬರಬೇಕು ಅದು ಕಷಾಯದ ಕಲರ್. ನೀವು 4 ಗ್ಲಾಸ್ ನೀರಿಟ್ರಿ ಅಂತಂದರೆ ಅಟ್ಲೀಸ್ಟ್ 3 ಗ್ಲಾಸ್ ಆಗುವಷ್ಟು ಕುದಿಸ್ಬೇಕು. ಈ ಕಷಾಯನ ಯಾರು ಬೇಕಾದರೂ ಆರಾಮ್ಸೆ ಕುಡಿಯಬಹುದು. ಇವನು ಮಕ್ಕಳಿಗೂ ಕೊಡ್ಬೋದು. ಕೆಲವು ಮಕ್ಕಳಿಗೆ ಅಂತಂದರೆ ನೀರು ಕಮ್ಮಿ ಕುಡಿಯೋ ಮಕ್ಕಳಿಗೆ, ಆಲ್ಮೋಸ್ಟ್ ಉರಿ ಮೂತ್ರ ಅಂತ ಪ್ರಾಬ್ಲಮ್ ಇದ್ದರೆ ಮಕ್ಕಳಿಗೂ ಒಂದು ಅರ್ಧ ಗ್ಲಾಸಷ್ಟು ಆರಾಮ್ಸೆ ಕುಡಿಸ್ಬೋದು. ಏನು ತೊಂದರೆ ಇಲ್ಲ. ಇದರಿಂದ ಯಾವುದೇ ಅಡ್ಡ ಪರಿಣಾಮ ಕೂಡ ಇಲ್ಲ. ಯಾಕಂತಂದರೆ ಬಾಡಿನ ತುಂಬ ಕೂಲ್ ಮಾಡುತ್ತೆ ಈ ಕಷಾಯ. ಇದರ ಟೇಸ್ಟ್ ಕೂಡ ಅಷ್ಟೇ, ಜಸ್ಟ್ ಲೈಕ್ ವಾಟರ್ ಇರುತ್ತೆ. ಅಂದರೆ ತುಂಬಾ ಪ್ಲೇನ್, ತುಂಬಾ ಸಪ್ಪೆ, ಏನು ಟೇಸ್ಟ್ ಇರಲ್ಲ. ಜಸ್ಟ್ ನಿಮಗೆ ನೀರು ಕುಡ್ದಂಗೆ ಅನಿಸುತ್ತೆ. ಯಾವುದೇ ಅಂದರೆ ಸ್ಮೆಲ್ ಆಗಲಿ ಅಥವಾ ಯಾವುದೇ ಘಾಟು ಹೋಗೋರು ಏನೂ ಇರಲ್ಲ. ತುಂಬಾ ಪ್ಲೇನ್ ಇರುತ್ತೆ, ಆರಾಮ್ಸೆ ಕುಡಿಬೋದು. ತುಂಬ ಬಾಡಿ ಹೀಟ್ ಆಗಿದೆ ಅಥವಾ ತುಂಬಾ ಉರಿ ಮೂತ್ರ ಅಂತಂದರೆ ದಿನಕ್ಕೆ 2 ಸರಿ ಕುಡಿಬೋದು. 1 ಗ್ಲಾಸಷ್ಟು, ದೊಡ್ಡವರು 1 ಗ್ಲಾಸಷ್ಟು ಕುಡಿಬೋದು. ಮಕ್ಕಳಿಗಾದರೆ ಒಂದು ಅರ್ಧ ಗ್ಲಾಸಷ್ಟು ನಾವು ಕೊಡ್ಬೋದು. ತುಂಬಾ ಅಂದರೆ ನ್ಯಾಚುರಲ್ ಆಗಿ ಮಾಡ್ಕೋಬಹುದಾದಂತಹ ಒಂದು ಹೋಮ್ ರೆಮಿಡಿ ಇದು. ಯಾರು ಬೇಕಾದರೂ ಮಾಡ್ಕೋಬೋದು ಹಳ್ಳಿಗಳಲ್ಲಿ ಇದ್ದರೆ ಅಂತಂದರೆ. ನೋಡಿ, ಇವಾಗ ಆಲ್ಮೋಸ್ಟ್ ಈ ಕಷಾಯ ರೆಡಿ ಆಗಿದೆ. ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಕುದಿದಿದೆ ಕೂಡ. ಇಷ್ಟೇ ಇರೋದು ಸಿಂಪಲಾಗಿ ಮಾಡುವಂತಹ ಕಷಾಯ. ಇದನ್ನ ನಾವು ತಣ್ಣಗಾದ ನಂತರ ಫಿಲ್ಟರ್ ಮಾಡಿಕೊಂಡು ಕುಡಿಬೋದು. ಬಟ್ ಏನು ಅಂತಂದರೆ, ನೀವು ಈ ಕಷಾಯ ಮಾಡಲಿಕ್ಕೆ ಬೇರನ್ನು ತಗೋಬಲಿಕ್ಕೆ ಹೋಗುವಾಗ ಸಸ್ಯನ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು, ಕರೆಕ್ಟಾಗಿ ಗುರುತಿಸ್ಕೋಬೇಕು. ದೊಡ್ಡವರ ಹತ್ರ ಅಥವಾ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡು, ಅಂದರೆ ಕೈರೋಳು ಹುಳಿ ಅಂತ ಕನ್ನಡದಲ್ಲಿ, ತುಳುವಿನಲ್ಲಾದರೆ ಕೈರೋಳು ಪುಳಿ ಅಂತಾರೆ. ಈ ಗಿಡನ ತಿಳಿದವರ ಹತ್ರ ನೀವು ಕೇಳಿಕೊಂಡು ಅದರ ಬೇರನ್ನು ತಂದು ನೀವು ಕಷಾಯ ಮಾಡಿ. ನಿಮ್ಮಷ್ಟಕ್ಕೆ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಏನಾದರೂ ಬೇರು ಅಂತಂದರೆ ಆಮೇಲೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.